ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರಾದ ಬಳಿಕ ಸರಗೂರು ತಾಲೂಕಿನಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಆದಿ ಕರ್ನಾಟಕ ಮಹಾಸಭಾ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದರು. ಸರಗೂರು ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದ ಸಭೆಯಲ್ಲಿ ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಸರಗೂರು ಶಿವಣ್ಣ ಕಾಂಗ್ರೆಸ್ ಪಕ್ಷದ ನೂತನ ಸಾರಥಿ ಖರ್ಗೆ ಅವರಿಗೆ ಅಭಿನಂದನೆ ಎಂದರು. ಆಮ್ ಆದ್ಮಿ ಪಕ್ಷದ ತಾಲೂಕು ಅಧ್ಯಕ್ಷ ಗ್ರಾಮೀಣ ಮಹೇಶ್ ಮಾತನಾಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ನಾಯಕರು ಹಾಗೂ ಪಕ್ಷಾತೀತ ನಾಯಕರು. ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕಾಂಗ್ರೆಸ್ ನೀಡಿರಲಿಲ್ಲ. ಆದರೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದರಲ್ಲಿ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇನ್ನು ಮುಖಂಡರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಗೋಪಾಲಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಿಕ್ಕವೀರ ನಾಯಕ, ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಬಿರ್ವಾಳ್ ಬಸವರಾಜು ಮಾತನಾಡಿದರು. ನಂತರ ಮಂದಿರದ ಮುಂಭಾಗದ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಸರಗೂರು ಶಿವಣ್ಣ, ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಬಿರ್ವಾಳ್ ಬಸವರಾಜು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಅಧ್ಯಕ್ಷ ಕಳ್ಳಂಬಾಳು ನಾಗಣ್ಣ, ಗೌರವಾಧ್ಯಕ್ಷರು ಚಿಕ್ಕವೀರ ನಾಯಕ ಬಸವರಾಜು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಂಡಗಣ್ಣ ಸ್ವಾಮಿ, ವಾಹನ ಚಾಲಕರ ಸಂಘದ ಅಧ್ಯಕ್ಷ ಬಿರ್ವಾಳ್ ಚಿಕ್ಕಣ್ಣ, ಖಜಾಂಚಿ ಬೆಟ್ಟಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಚನ್ನಿಪುರ ಮಲ್ಲೇಶ್, ಗ್ರಾಮೀಣ ಮಹೇಶ್, ಸರಗೂರು ಕೃಷ್ಣ, ಇಟ್ನ ರಾಜಣ್ಣ, ಲಂಕೆ ಲಕ್ಷ್ಮಣ್, ನಾಗೇಂದ್ರ, ಪ್ರಭಾಕರ್, ನಾಗರಾಜು, ಭೀಮರಾಜು, ನಾಗರಾಜು ಹಂಚಿಪುರ, ಚೆಲುವಕೃಷ್ಣ, ಹೂವಿನ ಕೊಳ ಸಿದ್ದರಾಜು, ಸುರೇಶ್, ನರಸೀಪುರ ಮೂರ್ತಿ, ನಾಗಣ್ಣ ಹಳಿಯೂರು ಮುಳ್ಳೂರು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಇವತ್ತು ಕರ್ನಾಟಕಕ್ಕೆ ಇದು ಒಂದು ಸಂದ ಗೌರವ ಅಂತ ನಾವು ಭಾವಿಸಬೇಕಾಗಿದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ವಿಜಯನಿಕಾಪ ಕೊಟ್ಟರೆ ಎರಡನೇವರು ನಮ್ಮ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರಾಗಿ ಅದರಲ್ಲೂ ಬಹುಮತ ಪ್ರಚಂಡ ಬಹುಮತದಿಂದ ಅಜಾತ ಶತ್ರು ಆದ್ದರಿಂದ ಅವ್ರಿಗೆ ಪ್ರಚಂಡ ಬಹುಮತ ಆಯಿತು. ಎಲ್ಲ ರಾಜ್ಯಗಳಿಂದಲೂ ಹೆಚ್ಚಿನ ಬೆಂಬಲ ಅವ್ರಿಗೆ 9,000 ಚಿಲ್ಲರೆ ಮತಗಳಲ್ಲಿ ಅವ್ರಿಗೆ 7,678 ಮತಗಳು, 1,078 ಮತಗಳು ಪ್ರತಿಸ್ಪರ್ಧಿ ಅಂತ ಹೇಳಿದ್ರೆ ಅವ್ರಿಗೆ ಅಜಾತ ಶತ್ರು ಯಾರ ಜೊತೆ ಪಕ್ಷಾತೀತವಾಗಿ ಸೇರ್ಕೊಂಡು ಈ ರಾಜ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷರ ಒಂದು ಉನ್ನತ ಹುದ್ದೆಗೆ ಅಲಂಕರಿಸಿದ್ದಾರೆ. ಅವ್ರಿಗೆ ಒಂದು ಜನಾಂಗೀಯ ಇರೋದಕ್ಕಿಂತ ಭಾಳ ರಾಜಕೀಯ ಮುತ್ಸುದ್ದಿ, ಹಿರಿಯ ರಾಜಕಾರಣಿ, ಮತ್ತು ಯಾವುದೇ ರೀತಿಯಾದ ಅಜಾತ ಶತ್ರು, ನಾನು ಒಳ್ಳೆಯದನ್ನು ಮಾಡದೇ ಇದ್ರು ಕೂಡ ಕೆಟ್ಟದನ್ನು ಮಾಡಬೇಕು ಅಂತಕ್ಕಂಥ ಮೈಗೂಡ್ತಿರ್ತಕ್ಕಂಥ ಹಿರಿಯ ರಾಜಕಾರಣಿ ಅವರು.